ಪುತ್ತೂರು ವಿಭಾಗದ ಹೈವೇ ಗಸ್ತ್ ವಿಭಾಗದ ಪೊಲೀಸರು ಹಾಗೂ ಸಾರ್ವಜನಿಕರ ನಡುವೆ ವಾಗ್ವಾದ ನಡೆದ ಘಟನೆ ಪುತ್ತೂರಿನ ಕಬಕದಲ್ಲಿ ನಡೆದಿದೆ. ಕಬಕ ಜಂಕ್ಷನ್ ಬಳಿ ಈ ಘಟನೆ ನಡೆದಿದ್ದು, ಪೊಲೀಸರು ವಿನಾಕಾರಣ ದಂಡ ವಿಧಿಸುತ್ತಿರುವ ಕುರಿತಾಗಿ ಈ ವಾಗ್ವಾದ ನಡೆದಿದೆ. ಕಬಕ ಜಂಕ್ಷನ್ ಬಳಿಯಲ್ಲಿ ನೆರಳಿನಲ್ಲಿ ನಿಲ್ಲಿಸಿದ ವಾಹನಗಳ ಮೇಲೂ ಕೇಸು ಜರಿದ ಬಗ್ಗೆ ಸಾರ್ವಜನಿಕರು ಆಕ್ರೋಶಗೊಂಡಿದ್ದರು. ದಿನಕೂಲಿ ಕಾರ್ಮಿಕನೊಬ್ಬ ಮರದ ಅಡಿಯಲ್ಲಿ ಬೈಕ್ ನಿಲ್ಲಿಸಿ ಹೋಗಿದ್ದಾಗ ಸ್ಥಳಕ್ಕೆ ಬಂದ ಹೈವೇ ಗಸ್ತ್ ವಿಭಾಗದ ಪೊಲೀಸರು ಆ ಬೈಕ್ ಮೇಲೆ ಕೇಸು ಹಾಕಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ ವೇಳೆ ಬೈಕ್ ಮಾಲೀಕ ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದಿತ್ತು. ಇದನ್ನು ಗಮನಿಸಿದ ಸ್ಥಳೀಯರು ಕೂಡ ಸ್ಥಳಕ್ಕೆ ಆಗಮಿಸಿ ಪೊಲೀಸರನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಹೆಚ್ಚುವರಿ ಪೊಲೀಸರನ್ನು ಕರೆಸುವುದಾಗಿ ಹೇಳಿದ ಎಎಸ್ಐ ವಿರುದ್ಧ ಸಾರ್ವಜನಿಕರು ಗರಂ ಆಗಿದ್ದಾರೆ. ಘಟನೆಯ ವಿಡಿಯೋ ಚಿತ್ರೀಕರಣವಾಗುತ್ತಿರುವುದನ್ನು ಗಮನಿಸಿದ ಪೊಲೀಸರು ಬಳಿಕ ಸ್ಥಳದಿಂದ ಜಾಗ ಖಾಲಿ ಮಾಡಿದ್ದಾರೆ. ಫೈನ್ ಕಟ್ಟಿದ್ರೆ ಬಿಡ್ತೇನೆ ಅಲ್ಲ, ಅವರಿಗೆ ತೋರಿಸ್ಕೊಡ್ತೇನೆ ಏನಂತೇಳಿ. ನೀವು ಹೇಳಿದಕ್ಕೆ ನಾನು ಮಾತಾಡುದು. ನೀವು ಇಷ್ಟು ಜನ ಸೇರಿದ್ರು, ನೀವು ನಾನಲ್ಲ. ಮಸೀದಿಗೆ ಹೋಗೋರು ಹೆಂಗಸರು ಬಿಸಿಲಿಗೆ ತುಂಬಾ ನಿಲ್ಲಿಸಬೇಡಿ.